ಶಿರೂರು ಮಠದ ಮಠಾಧಿಪತಿ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತಿದೆ. ಆದರೆ ಇದುವರೆಗೂ ಯಾರನ್ನು ಬಂಧಿಸದೇ ಇರುವುದು ಪ್ರಕರಣದ ತನಿಖೆ ಎತ್ತ ಸಾಗುತ್ತಿದೆ ಎಂಬುದೇ ಸಂಶಯಕ್ಕೆ ಕಾರಣವಾಗುತ್ತಿದೆ. ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಯನ್ನೇ ಕಾಯುವಂತಾಗಿದೆ. ಶಿರೂರು ಮಠಾಧಿಪತಿ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣ ಆಗಿ 1 ವಾರ ಕಳೆದಿದೆ. ಆದರೆ ಈ ಪ್ರಕರಣದಲ್ಲಿ ಅನೇಕ ರೋಚಕತೆ ಕಾಣಿಸಿಕೊಳ್ಳುತ್ತಾ ಇದ್ರೂ ಯಾರನ್ನು ಕೂಡ ಇದುವರೆಗೆ ಪೊಲೀಸರು ಬಂಧಿಸಿಲ್ಲ. ವಿಚಾರಣೆಯನ್ನ ನಡೆಸಿ ಬಿಟ್ಟಿದ್ದಾರೆ ಅಷ್ಟೇ. ಮೂಲ ಮಠದ ಸುತ್ತ ಅನೇಕ ಅನುಮಾನಗಳು ಹುಟ್ಟಿಕೊಳ್ಳುತ್ತಿರುವುದರಿಂದ ಮೂಲ ಮಠದಲ್ಲೇ ಹೆಚ್ಚಿನ ತನಿಖೆಯನ್ನು ನಡೆಸಲಾಗುತ್ತಿದೆ. ಡಿವಿಆರ್ ನಾಪತ್ತೆ ಸೇರಿದಂತೆ ಅನೇಕ ಅನುಮಾನಗಳು ಈ ಮಠದ ಸುತ್ತ ನಡೆದಿದೆ. ಮಾತ್ರವಲ್ಲದೆ ಹೆಚ್ಚಿನ ಸಮಯ ಶ್ರೀಗಳು ಈ ಮಠದಲ್ಲೇ ಕಳೆಯುತ್ತಿದ್ದ ಹಿನ್ನೆಲೆಯಲ್ಲಿ ಹೆಚ್ಚಿನ ತನಿಖೆಯ ಮಹತ್ವ ಪಡೆದುಕೊಂಡಿದೆ. ಪ್ಯಾರಾಡಿಕ್ಸ್ ವೈದ್ಯರ ತಂಡ ಮತ್ತೆ ಭೇಟಿ ನೀಡಿ ಸ್ಯಾಂಪಲ್ಸ್ ಅನ್ನು ಪಡೆದುಕೊಂಡಿದೆ. ಶಿರೂರು ಶ್ರೀಗಳ ಅಸಹಜ ಸಾವಿನ ಹಿನ್ನೆಲೆಯಲ್ಲಿ ಶಿರೂರು ಶ್ರೀಗಳ ಆಪ್ತ ಬುಲೆಟ್ ಗಣೇಶ್ ಅವರ ವಿಚಾರಣೆ ನಡೆದಿದೆ ಅಂತ ಕೆಲವೊಂದು ಮಾಧ್ಯಮಗಳು ಬಿತ್ತರಿಸಿದ್ದವು. ಮಾತ್ರವಲ್ಲದೆ ಶಿರೂರು ಶ್ರೀಗಳಿಗೆ ದುಬಾರಿ ಕಾರನ್ನ ಬುಲೆಟ್ ಗಣೇಶ್ ತೆಗೆಸಿಕೊಟ್ಟಿದ್ರು. ಅವರು ಶ್ರೀಗಳ ವ್ಯವಹಾರದಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಎಲ್ಲಾ ವಿಚಾರಗಳನ್ನ ಬುಲೆಟ್ ಗಣೇಶ್ ನಿರಾಕರಿಸಿದ್ದು, ನನ್ನನ್ನ ಪೊಲೀಸರು ವಿಚಾರಣೆ ನಡೆಸಿಲ್ಲ, ನನ್ನ ಮಾನಹಾನಿ ಮಾಡಲಾಗುತ್ತಿದೆ, ಶ್ರೀಗಳ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ, ನಾನೊಬ್ಬ ಶ್ರೀಗಳ ಭಕ್ತನಾಗಿದ್ದೆ ಅಷ್ಟೇ. ಅವರ ಸಾವಿನ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ನಾವು ಮಠಕ್ಕೆ ಹೋಗ್ತಾ ಇದ್ದೆವು ಶನಿವಾರ ದಿವಸ. ನಾವು ದೇವರ ಭಕ್ತಿಯಲ್ಲಿ ಹೋಗ್ತಿದ್ದದ್ದು. ನಮಗೆ ಮತ್ತು ಅವರಿಗೆ ಏನು ಅವರ ಪರ್ಸನಲ್ ವಿಷಯದಲ್ಲಿ ನಾವು ಇನ್ವಾಲ್ವ್ ಇಲ್ಲ. ನಾವು ಅದು ಕೇಳಲಿಕ್ಕೂ ಹೋಗಲಿಲ್ಲ, ನಮಗೆ ಅದು ಅಗತ್ಯವೂ ಇಲ್ಲ. ನಾವು ಒಂದು ದೇವರ ಭಕ್ತಿಯಲ್ಲಿ ಶನಿವಾರ ಅಲ್ಲಿ ಹೋಗ್ತಾ ಇದ್ದೆವು ಅಷ್ಟೇ. ಅವರ ಸಾವಿನ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಿ ಅವರ ಸಾವಿಗೊಂದು ನ್ಯಾಯ ಸಿಗಬೇಕು ಹೇಳಿ ನಮ್ಮದೊಂದು ವಿಜ್ಞಾಪನೆ ಅಷ್ಟೇ. ಬೋಟ್ ಮತ್ತು ಭೂ ವ್ಯವಹಾರದಲ್ಲಿ ನಮಗೆ ಪಾರ್ಟ್ನರೇ ಇಲ್ಲ. ನನ್ನ ಸ್ವಂತ ಬೋಟ್ ಇರೋದು, ಸ್ವಾಮೀಜಿ ಪಾರ್ಟ್ನರ್ ಇಲ್ಲ ಅಥವಾ ಸ್ವಾಮೀಜಿಯ ದುಡ್ಡು ನನ್ನ ಹತ್ರ ಇಲ್ಲ. ನಮ್ಮನ್ನು ಇಷ್ಟ ತನಕ ಯಾರು ಪೊಲೀಸ್ನವರು ನಮಗೆ ಕರೆ ಮಾಡಲಿಲ್ಲ, ತನಿಖೆಗೆ ಕರೆಯಲಿಲ್ಲ. ನನಗೆ ಕಾಣಿಸ್ತದೆ ಅದರ ಅಗತ್ಯವೂ ಇಲ್ಲ. ಅವರಿಗೆ ಪೊಲೀಸ್ನವರಿಗೆ ಸರಿಯಾದ ಮಾಹಿತಿ ಇರ್ತದೆ, ಆ ಪ್ರಕಾರ ಅವರು ಕರೆದು ತನಿಖೆ ಮಾಡ್ತಾರೆ. ಒಟ್ಟಿನಲ್ಲಿ ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವಿನ ಪ್ರಕರಣ ಪೊಲೀಸರಿಗೆ ಕಗ್ಗಂಟಾಗುತ್ತಿದೆಯಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಶ್ರೀಗಳು ಸಹಜವಾಗಿ ಸಾವನ್ನಪ್ಪಿದ್ದಾರಾ ಅಥವಾ ಕೊಲೆಯ ಎನ್ನುವುದರ ಬಗ್ಗೆ ಪೊಲೀಸರ ತನಿಖೆಗೆ ಉತ್ತರಿಸಬೇಕಾಗಿದೆ. ಪೊಲೀಸರ ತನಿಖೆಯ ಬಲ ಹೆಚ್ಚಿಸಬೇಕಾದ ಮರಣೋತ್ತರ ಪರೀಕ್ಷೆಯ ವರದಿ ಇನ್ನೂ ಬಾರದಿರುವುದು ಸಹ ಪೊಲೀಸರ ತನಿಖೆಗೆ ಹಿನ್ನಡೆಗೆ ಎಂಬುದು ಸಂಶಯಕ್ಕೂ ಕಾರಣವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್, ಉಡುಪಿ.